ಬಲಿ ಉತ್ಸವ ನಡೆಯುವಾಗ ಆ ವೈಭವಪೂರ್ಣವಾದಂತಹ ಮೆರವಣಿಗೆಗೆ ಒಂದು ರೀತಿಯಲ್ಲಿ ಹೊಸ ಕಲೆ ತುಂಬುವಂಥದ್ದು ಇದ್ರೆ ಅದು ದೀಪದ ಬೆಳಕು. ಇದೆಲ್ಲ ದಂಡು ಶಿಲೆ. ಈಗ ಇಂಥದ್ದು ಒಂದು ದಿನಕ್ಕೆ ಎಷ್ಟು ಬೇಕು? ಅದು ಒಂದು ದಿನಕ್ಕೆ ಸಾಧಾರಣ 200-250 ಬೇಕು. ಇದನ್ನು ನಾನು ಮತ್ತೆ ಮನೆಯವರು ಮಾಡ್ತಾರೆ. ಎಷ್ಟು ವರ್ಷಗಳಿಂದ ಇದನ್ನ ಮಾಡ್ಕೊಂಡ್ ಬಂದಿದ್ದೀವಿ? ಇದನ್ನು ಸಾಧಾರಣ ನಮ್ಮ ಅಜ್ಜ ಮಾಡ್ಕೊಂಡಿದ್ರು, ತಂದೆಯಿಂದ ನಾವು ಮಾಡ್ತಿದ್ದೀವಿ. ಈಗ ಒಂದು ಜಾತ್ರೆ ಮುಗಿಯುವಷ್ಟೊತ್ತಿಗೆ ಇದು ಎಷ್ಟು ಬೇಕು? ಒಂದು ಜಾತ್ರೆ ಮುಗಿಯುವಷ್ಟು 1,000 ಚೆಂಡು ಬೇಕಾಗ್ತದೆ. ಬಹಳ ದಿನಗಳಿಂದ ಕೆಲಸ ಆಗುತ್ತೆ. ಬಹಳ ದಿನಗಳಿಂದ ಕೆಲಸ ಮಾಡ್ತಿದ್ದೇವೆ. ಒಂದು ಅರ್ಚಕರಿರ್ಬೋದು ಅಥವಾ ತಂತ್ರಿ ವರ್ಗ ಇರ್ಬೋದು, ಅವರ ಎಲ್ಲ ಬಟ್ಟೆಗಳನ್ನ ಒಗೆದು ತಂದು ಕೊಡುವಂತಹ ಕೆಲಸವನ್ನು ಕೂಡ ಇವರೇ ಮಾಡ್ತಾರೆ. ಪುತ್ತೂರು ಮಹತ್ತೋಬಾರ ಮಹಲಿಂಗೇಶ್ವರ ಕ್ಷೇತ್ರದ ಜಾತ್ರೋತ್ಸವದ ಸಮಯದಲ್ಲಿ ಬಹಳ ವೈಭವಪೂರ್ಣವಾದ ಜಾತ್ರೆಯ ಬಲಿ ಉತ್ಸವ ನಡೆಯುವಾಗ ಅಲ್ಲಿರ್ತಕ್ಕಂತಹ ದೀಪದ ಬೆಳಕು, ಅಲ್ಲಿರ್ತಕ್ಕಂತಹ ಆ ವೈಭವಪೂರ್ಣವಾದಂತಹ ಮೆರವಣಿಗೆಗೆ ಒಂದು ರೀತಿಯಲ್ಲಿ ಹೊಸ ಕಲೆ ತುಂಬುವಂಥದ್ದು ಇದ್ರೆ ಅದು ದೀಪದ ಬೆಳಕು. ಆ ದೀಪದ ಬೆಳಕಿನಲ್ಲಿ ಬಹಳ ವಿಶೇಷವಾಗಿ ಈ ರೀತಿಯಾದಂಥ ಒಂದೊಂದು ಇದಕ್ಕೇನಂತಾರೆ, ಚೆಂಡು ಅಂತ ಹೇಳ್ತಾರೆ. ಚೆಂಡನ್ನ ಹಾಕಿ ಇದಕ್ಕೆ ಸಂಪೂರ್ಣವಾಗಿ ಎಣ್ಣೆಯನ್ನ ಹಾಕಿ ಇದನ್ನ ದೀಪವಾಗಿ ಬೆಳಗುವಂತ ಸಂಪ್ರದಾಯ. ನೋಡಿ, ಇಲ್ಲಿ ನಾವೀಗ ನೋಡ್ತಾ ಇದ್ದೇವೆ ಎಷ್ಟು ಇದೆ ಅನ್ನುವಂಥದ್ದು. ಬಹಳ ಸಜ್ಪಲ್ಲೆ ಸರ್. ನೋಡಿ, ಇದು ಒಂದಲ್ಲ, ದಿನಕ್ಕೆ ಇಂಥದ್ದು ಎಷ್ಟು ಬೇಕು ಸರ್? ಒಂದು 200-250 ಬೇಕು. ಯಾವುದಕ್ಕೆ ಬೇಕು, ಏನಕ್ಕೆ ಇದು ಬೇಕು ಅನ್ನುವಂಥದ್ದು ತೋರಿಸ್ತೀನಿ ಬನ್ನಿ. ಇದಕ್ಕೆ ಬೇಕು ಅಂತಂದ್ರೆ ದಂಡು ಶಿಲೆಗಾಗಿ ಬೇಕು. ನೋಡಿ, ಇದೆಲ್ಲ ದಂಡು ಶಿಲೆ. ಇದರಲ್ಲಿ ಏನಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಇದನ್ನ ಈ ಚೆಂಡನ್ನ ಇಟ್ಟಿದ್ದಾರೆ. ಚೆಂಡಿನ ಜೊತೆಗೆ ಅಡಿಯಲ್ಲಿ ಎಣ್ಣೆ ಇದೆ. ಯಾವ ಎಣ್ಣೆ ಸರ್? ಎಳ್ಳೆಣ್ಣೆ ಇದೆ. ಅದನ್ನ ಮುಳುಗಿಸಿ ಇದಕ್ಕೆ ಒಂದು ದೀಪ ಬೆಳಗ್ಲಾಗತ್ತೆ. ಇದನ್ನ ಹೊತ್ಕೊಂಡು ಬನ್ನಿ ಇಲ್ಲಿ ಬನ್ನಿ. ಎಸ್, ಇದು ಹೇಗೆ ಕಾರ್ಯ ನಿರ್ವಹಿಸುತ್ತೆ ನೋಡ ಸರ್. ಇದು ಏನಿದು, ಯಾವ ಟೈಮಲ್ಲಿ ಇದು ಬೇಕಾಗ್ತದೆ? ಇದು ಜಾತ್ರೆ ಟೈಮಲ್ಲಿ ಬೇಕಾಗ್ತದೆ. ಜಾತ್ರೆ ಟೈಮಲ್ಲಿ ಇದನ್ನು ಉಪಯೋಗಿಸೋದಂದ್ರೆ ನಾವು ಚೆಂಡು ತಂದು ಕೊಡ್ತೇವೆ. ತಂದು ಕೊಟ್ಟ ಕೂಡಲೇ ಅವರು ಕಾಂಡದಲ್ಲಿ ಎಣ್ಣೆ ಹಾಕಿ ಆ ಚೆಂಡನ್ನು ಮುಳುಗಿಸಿ ಮತ್ತೆ ಅದು ದೀಪಕ್ಕೆ ಇಡ್ತಾರೆ, ದಂಡು ಶಿಲೆಗೆ. ಆನಂತರ ಅವರು ಜಾತ್ರೆ ಟೈಮಲ್ಲಿ ದೇವರು ಹೊರಡುವ ಹೊತ್ತಿಗೆ ಅವರು ಉರಿಸ್ತಾರೆ ಇಲ್ಲಿ. ಈಗ ಇಂಥದ್ದು ಒಂದು ದಿನಕ್ಕೆ ಎಷ್ಟು ಬೇಕು? ಅದು ಒಂದು ದಿನಕ್ಕೆ ಸಾಧಾರಣ 200-250 ಬೇಕು. ಯಾರು ಮಾಡೋದು ಇದನ್ನು ನಾನು ಮತ್ತೆ ಮನೆಯವರು ಮಾಡ್ತಾರೆ. ಈಗ ಯಾವ್ದ್ರಲ್ಲಿ ಮಾಡೋದು? ನಾವು ಬಟ್ಟೆಯಲ್ಲಿ ಮಾಡುದು. ಯಾವ ಬಟ್ಟೆ? ಅದು ಕಾಟನ್ ಬಟ್ಟೆಯಲ್ಲಿ. ಕಾಟನ್ ಬಟ್ಟೆಯಲ್ಲಿ ಎಷ್ಟು ಬಟ್ಟೆ ಬೇಕಾಗ್ತದೆ? ಮತ್ತೆ ಬಟ್ಟೆ ಸುಮಾರು ಬೇಕಾಗ್ತದೆ, ಹೇಳಲಿಕ್ಕೆ ಆಗುದಿಲ್ಲ, ಸುಮಾರು ಬೇಕಾಗ್ತದೆ. ಎಷ್ಟು ವರ್ಷಗಳಿಂದ ಇದನ್ನ ಮಾಡ್ಕೊಂಡ್ ಬಂದಿದ್ದೀವಿ? ಇದನ್ನು ಸಾಧಾರಣ ನಮ್ಮ ಅಜ್ಜ ಮಾಡ್ಕೊಂಡಿದ್ರು. ಆನಂತರ ಅವರಿಂದ ತಂದೆಗೆ ಬಂತು, ತಂದೆಯಿಂದ ನಾವು ಮಾಡ್ತಿದ್ದೇವೆ ಈಗ. ಮತ್ತೆ ಈಗೆಲ್ಲ ಕುಟುಂಬದವರು ಸೇರಿ ಎಲ್ಲ ಬಂದು ಇದಕ್ಕೆ ಇದು ಮಾಡ್ತಿದ್ದಾರೆ. ಒಂದು ಜಾತ್ರೆ ಮುಗಿಯುವಷ್ಟೊತ್ತಿಗೆ ಇದು ಎಷ್ಟು ಬೇಕು? ಒಂದು ಜಾತ್ರೆ ಮುಗಿಯುವಷ್ಟು 2,000 ಚೆಂಡು ಬೇಕಾಗ್ತದೆ. 2,000 ಚೆಂಡು. ಒಂದು ದಿನಕ್ಕೆ ಎಷ್ಟು ಚೆಂಡು ಕಟ್ಟಬಹುದು? ಒಂದು ದಿನಕ್ಕೆ ಸಾಧಾರಣ 50-100 ಕಟ್ಟಬಹುದು ಅಷ್ಟೇ. ಬಹಳ ದಿನಗಳಿಂದ ಕೆಲಸ ಆಗುತ್ತೆ. ಬಹಳ ದಿನಗಳಿಂದ ಕೆಲಸ ಮಾಡ್ತಿದ್ದೇವೆ. ನೋಡಿ, ಒಂದು ಜಾತ್ರೋತ್ಸವದಲ್ಲಿ ಒಂದು ದೀಪ ಬೆಳಗುವಂತಹ ಸಂದರ್ಭದಲ್ಲಿ ಅದರ ವಿಶೇಷತೆ ಅಲ್ಲಿ ಚಿಕ್ಕದು ಪಾಯಿಂಟ್ ಇದು. ಇಂಥದ್ದೊಂದು ಚೆಂಡಿರುತ್ತೆ, ಆ ಚೆಂಡಿಗೆ ಎಳ್ಳೆಣ್ಣೆಯನ್ನ ತಾಗಿಸಿ ಇಂಥದ್ದೊಂದು ದಂಡಲ್ಲಿ ಇಟ್ಕೊಂಡಿರ್ತಾರೆ, ಅದು ದೀಪ ಬೆಳಗುತ್ತೆ. ಇದೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಕಂಗೊಳಿಸ್ತಾ ಇರುವಂತದ್ದು. ನಮ್ಮ ಜೊತೆಗೆ ಮಾತನಾಡಿದ ವಸಂತ ಅವರಿಗೆ ಧನ್ಯವಾದ ಹೇಳ್ತಾ, ಇಂತಹ ಚಿಕ್ಕ ಸೇವೆಯನ್ನ ಮಾಡ್ತಾ ಇರುವವರು ಹಲವರಿದ್ದಾರೆ. ಮುಗುಳಿ ಮತ್ತು ಇಲ್ಲಿಯ ಮಡಿಯಲ್ಲಿರ್ತಕ್ಕಂತಹ ಒಂದು ಅರ್ಚಕರಿರ್ಬೋದು ಅಥವಾ ತಂತ್ರಿ ವರ್ಗ ಇರ್ಬೋದು, ಅವರ ಎಲ್ಲ ಬಟ್ಟೆಗಳನ್ನ ಒಗೆದು ತಂದು ಕೊಡುವಂತಹ ಕೆಲಸವನ್ನು ಕೂಡ ಇವರೇ ಮಾಡ್ತಾರೆ ಅಂತ. ಬಹಳ ಶ್ರೇಷ್ಠವಾದ ಕೆಲಸ. ಈಗ ಅದು ಹೇಗೆ ನಾವು ಜಾತ್ರೆ ಶುರು ಆಯ್ತು. ಜಾತ್ರೆ ಶುರುವಾಗ ಮಾರನೇ ದಿನ ಬಟ್ಟೆ ಸಿಗ್ತದೆ. ಬಟ್ಟೆ ಸಿಕ್ಕಿದ ಮೇಲೆ ಅದನ್ನ ತಕೊಂಡೋಗಿ ಮನೆಯಲ್ಲಿ ವಾಶ್ ಮಾಡಿ ಇಸ್ತ್ರಿ ಮಾಡಿ ಇಲ್ಲಿ ಸಂಜೆ ದೇವರು ಹೊರಡುವ ಮೊದಲು ಬಂದು ಮುಟ್ಟಿಸಬೇಕು. ಮತ್ತೆ ರಥದ ಮುಗುಳಿ ನಾವೆಲ್ಲ ಒಂದು 7-8 ಜನ ಇದ್ದೇವೆ. ಅದು ಸುರುವಿನ ದಿವಸ ರಥಕ್ಕೆ ಮುಗುಳಿ ಇಡುವಂತ ಕಾರ್ಯಕ್ರಮ. ಅದು ತಂತ್ರಿಗಳಲ್ಲಿ ಇದೆಲ್ಲ ಹೇಳ್ತಾರೆ. ಮಂತ್ರ ಅವರು ಹೇಳಿದ ನಂತರ ನಾವು ದೇವರ ಗುಡಿ ಸುತ್ತ ಬಂದು
ಆನಂತರ ಹೊರಗೆ ಸುತ್ತು ಬಂದು ರಥಕ್ಕೆ ಮುಗುಳಿ ಇಡ್ತೇವೆ. ಈ ರಥಕ್ಕೆ ಹೂವಿನ ರಥಕ್ಕೆ ಇಟ್ಟು ಮತ್ತೆ ದೊಡ್ಡ ರಥಕ್ಕೆ ಇಡ್ತೇವೆ. ನಿಮ್ಮ ಸಮುದಾಯ ನಿಮ್ಮ ಸಮುದಾಯ ಯಾವುದು? ನಮ್ಮ ಮಡಿವಾಳ ಸಮುದಾಯ ಅಂತೇಳಿ. ಮಡಿವಾಳ ಸಮುದಾಯ ಇದೆಲ್ಲ ಕೆಲಸ ಮಾಡುವ ಎಲ್ಲ ಕೆಲಸ ಮಾಡುವ. ಒಂದೊಂದು ಚಾಕರಿಯನ್ನು ಒಬ್ಬೊಬ್ರು ಮಾಡ್ತಾರೆ. ಹೌದೌದು. ಮೇಲ್ಭಾಗಕ್ಕೆ ಮುಗುಳಿಯನ್ನ ದೇವಸ್ಥಾನದ ಚಾಕರಿ ವರ್ಗದವರು ತೆಗೆದುಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಒಂದೊಂದು ಸಮುದಾಯಗಳಿಗೆ ಒಂದೊಂದು ಜವಾಬ್ದಾರಿ ಅನ್ನುವಂಥದ್ದು ಇರ್ತದೆ. ಈ ಚೆಂಡಿರ್ಬೋದು, ಈ ದಂಡ ಇರ್ಬೋದು, ಮತ್ತು ಮುಗುಳು ಇರ್ಬೋದು, ಜೊತೆಗೆ ದೇವಸ್ಥಾನದ ಅರ್ಚಕ ವರ್ಗದ ಮಡಿಬಟ್ಟೆಗಳನ್ನು ಶುದ್ಧಗೊಳಿಸಿ ಅದನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಇರ್ಬೋದು. ಇದೆಲ್ಲವೂ ಕೂಡ ಒಂದು ಸಂಪ್ರದಾಯದ ರೂಪದಲ್ಲಿ ಬೆಳೆದು ಬಂದಿದೆ. ಅದನ್ನು ಬಹಳ ಶ್ರದ್ಧೆಯಿಂದ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ವಿಶೇಷ. ಪುತ್ತೂರಿನ ಮಹತ್ವಪರ ದೇವಸ್ಥಾನದಿಂದ ಠಾಣೆಗೆ ಹೋಗುವಂಥದ್ದು ಒಬ್ರು ದೀಪ ಹಿಡ್ಕೊಂಡು ಹೋದ್ರೆ ಇನ್ನೊಬ್ರು ಪರಿಚಾರಕ ದಂಡವನ್ನ ಹಿಡ್ಕೊಂಡು ಹೋಗ್ತಾರೆ. ಚಾಮರ ದಂಡವನ್ನು ಹಿಡ್ಕೊಂಡು ಹೋಗೋರು ನಮ್ಮ ಜೊತೆಗೆ ಇದ್ದಾರೆ. ಸರ್, ತಮ್ಮ ಹೆಸರು? ಗಂಗಾಧರ್. ಓಕೆ. ಎಷ್ಟು ವರ್ಷದಿಂದ ಈ ಸೇವೆಯನ್ನ ಮಾಡ್ತಾ ಇದ್ದೀರಿ? ನೀವು ಅಲ್ಲಿ ಹೋಗಿ ಹೇಳುವ ಮಾತುಗಳೇನು? ವರ್ಷದಿಂದ ಸುಮಾರು 40 ವರ್ಷ ಆಗ್ಬೋದು. ಅಲ್ಲಿ ಹೋಗಿ ಬಲಿ ಹೊರಡ್ಲಿಕ್ಕಾಯ್ತು, ಬರಬೇಕು ಅಂತ ಹೇಳೋದು. ಬಲಿ ಹೊರಡ್ಲಿಕ್ಕಾಯ್ತು, ಬರಬೇಕು ಅಂತ ಹೇಳಿ ಸೀದಾ ಬರುದು. ಅವ್ರು ಬರ್ತಾರೆ, ಒಟ್ಟಿಗೆ ಬರ್ತಾರೆ. ಅವ್ರು ಒಳಗೆ ಬರುವಾಗ ನಾವು ದ್ವಾರದ ಹತ್ರ ನಿಲ್ಸ್ತೇವೆ. ಮತ್ತೆ ಅವ್ರವ್ರ ನಾವು ಚಾಮರ ಹೇಳಿ. ಆ ದಂಡದ ವಿಶೇಷತೆ ಏನು? ಈಗ ಮೊದಲು ರಾಜರ ಕಾಲದಲ್ಲೆಲ್ಲ ಅದೇ ಅಲ್ಲ ದಂಡ ಎಲ್ಲ ಇದ್ದದ್ದು. ಆ ರೀತಿ ಆಗಿರಬಹುದು. ಅದೇ ದಂಡವನ್ನು ಹಿಡ್ಕೊಂಡು ನಾವು ಅವ್ರ ಹತ್ರ ಒಂದು ರಕ್ಷಣೆಗೆ ಬೇಕಾಗಿ ಕೇಳೋದಾಗಿರ್ಬಹುದು ಅಂತ ನಾವು ಊಹೆ. ಒಂದು ವಿಶೇಷ ಆಚರಣೆ, ಬಹಳಷ್ಟು ಗಮನ ಸೆಳೆಯುವಂತ ಆಚರಣೆ. ಏನನ್ಸುತ್ತೆ? ಉತ್ಸವ ಅಂತ ಹೇಳಿದ ಕೂಡಲೇ ಗಮನ ಸೆಳೆಯುವುದು ಅಲ್ವಾ. ಈ ಸಂಪ್ರದಾಯಗಳು ಹಾಗೆ ಉಳಿದಿವೆ ಇವತ್ತಿನ ತನಕವೂ. ಪ್ರತಿಯೊಂದು ಸೂಕ್ಷ್ಮ ಸಂಪ್ರದಾಯಗಳು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಡೀತಾ ಇದೆ. ಹೌದು, ಕರೆಕ್ಟ್. ನಡೀತಾ ಇದೆ. ಸಂಪ್ರದಾಯ ಮೊದಲಿಂದ ಹೇಗಿದೆ ಎಲ್ಲ ಸಂಪ್ರದಾಯಗಳು ನಡೀತಾ ಉಂಟು. ಈ ಚಾಮರದಂಡ ಸೇವೆಯ ಜೊತೆಗೆ ನೀವು ಏನೇನೆಲ್ಲ ಸೇವೆ ಮಾಡ್ತೀರಿ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ? ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ನಾವು ದೇವರಿಗೆ ಹೂವಿನ ಹಾರ, ಹಿಂಗಾರದ್ದು ಹಾರ, ಮಾಲೆ ಮಾಡ್ತೇವೆ. ಅದರಲ್ಲಿ ಆರತಿ ಬತ್ತಿ ಹಾಕಬೇಕು. ಅದರಲ್ಲಿ ದೇವರು ಹೊರಡುವಾಗ ಪುನಃ ಬಲಿಗೆ ಕರಿಬೇಕು. ಹಾಗೆ ಪುನಃ ಬಲಿಗೆ ಆದ ನಂತರ ಪುನಃ ದೇವರು ಒಳಗಾದ ನಂತರ ಪುನಃ ವಾಪಸ್ಸು ಒಳಗಿನ ಕೆಲಸಗಳೇ ಇರ್ತದೆ. ನಾನು ಎಲ್ಲ ಸೇವೆಗಳನ್ನು ಮಾಡ್ತಾ ಇರ್ತೇವೆ. ನಮಗೆ ಪರಿಚಾರಕರಿಗೆ ಇಂಥ ಕೆಲಸಗಳು ಅಂತ ಇರ್ತದೆ, ಅದನ್ನು ಮಾಡ್ತೇವೆ. ಲತೇಶ್ ಮತ್ತು ಲೋಕೇಶ್ ಬಣ್ಣೂರು ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಪುತ್ತೂರು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 8105072386. ವೆಬ್ಸೈಟ್ www.vivekanandapuc.com.